ಪ್ರವಾದಿ ಮೊಹಮ್ಮದ್ ಸೈಯದಿ ಅವರ 1501ನೇ ಜನ್ಮದಿನಾಚರಣೆ ಪ್ರಯುಕ್ತ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಈದ್ ಮಿಲಾದ್ ಹಬ್ಬವನ್ನು ಸೌಹಾರ್ದತೆಯಿಂದ ಆಚರಿಸಲಾಗ್ತಾ ಇದೆ. ಪುತ್ತೂರು, ಬಂಟ್ವಾಳ ಹಾಗೂ ಮಂಗಳೂರು ನಗರ ಸೇರಿದಂತೆ ಜಿಲ್ಲೆಯ ಹಲವೆಡೆ ಧಾರ್ಮಿಕ ಚಟುವಟಿಕೆಗಳು ಮತ್ತು ಶಿಸ್ತುಬದ್ಧವಾದಂತಹ ಮಿಲಾದ್ ರ್ಯಾಲಿಗಳು ವೈಭವದಿಂದ ಇವತ್ತು ಜರುಗಿತು. ಇನ್ನು ಪುತ್ತೂರಿನಲ್ಲಿ ಪ್ರಮುಖವಾಗಿ ಅಲ್ಲೂ ಕೂಡ ಈದ್ ಮಿಲಾದ್ ಹಬ್ಬವನ್ನು ಬಹಳ ಶಾಂತಿಯುತವಾಗಿ ಆಚರಿಸಿದ್ರು. ಮಂಗಳೂರಿನ ಬಜಾಲ್ ಹಾಗೂ ಬಂಟ್ವಾಳದ ಪಾನೆಮಂಗಳೂರು, ಗುಡ್ಡೆಯಂಗಡಿ, ಆಲಡ್ಕ ಭಾಗಗಳಲ್ಲಿ ವಿವಿಧ ಮಸೀದಿ ಹಾಗೂ ಮದ್ರಸೆಗಳ ಜಂಟಿ ಆಶ್ರಯದಲ್ಲಿ ಬೃಹತ್ ಸ್ವಲಾತ್ ಮತ್ತು ಮಿಲಾದ್ ರ್ಯಾಲಿಗಳು ಕೂಡ ನಡೆಯಿತು. ದಫ್, ಸ್ಕೌಟ್ ಹಾಗೂ ಫ್ಲವರ್ ಶೋ ಮೆರವಣಿಗೆಯ ಪ್ರಮುಖ ಆಕರ್ಷಣೆಯಾಗಿತ್ತು. ಧಾರ್ಮಿಕ ಮುಖಂಡರು, ಮಸೀದಿಯ ಪದಾಧಿಕಾರಿಗಳು ಹಾಗೂ ನೂರಾರು ಸಾರ್ವಜನಿಕರು ಭಾಗವಹಿಸಿ ಪ್ರವಾದಿಯವರ ಶಾಂತಿ ಮತ್ತು ಸೌಹಾರ್ದತೆಯ ಸಂದೇಶವನ್ನು ಸಾರಿದ್ರು. ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಇವತ್ತು ದಕ್ಷಿಣ ಕನ್ನಡ, ಉಡುಪಿ ಸೇರಿದಂತೆ ಕಾಸರಗೋಡು ಭಾಗದಲ್ಲಿಯೂ ಕೂಡ ಬಹಳ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸಲಾಗ್ತಾ ಇದೆ. ಬೆಳಗಿನಿಂದಲೇ ಒಂದಷ್ಟು ಮೆರವಣಿಗೆಗಳು ಆಯಾಯ ಭಾಗದ ಮಸೀದಿಗಳ ಒಂದಷ್ಟು ಪ್ರದೇಶಗಳಲ್ಲಿ ನಡೀತಾ ಇದೆ. ಸಂಭ್ರಮದಿಂದ ಮುಸ್ಲಿಂ ಬಾಂಧವರು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. Salam alaikum. ಇದು ಮಾತ್ರವೇ ನನ್ನ ಪರಮೋಚ್ಚ ಗುರಿಯಾಗಿ ಈ ಜಗತ್ತಿಗೆ ಕಾಲಿಟ್ಟ ಮಹಾನ್ ಜ್ಯೋತಿ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ 1501ನೇ ಮಿಲಾದ್ ಹಬ್ಬವಾಗಿದ್ದಾರೆ. ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಶಾಂತಿ ಸಂದೇಶದೊಂದಿಗೆ ರಾಜಬೀದಿಯಲ್ಲಿ ನಡೆದು ಬರುತ್ತಾರೆ.